ನೀರಿನ ಸಂಪಿಗೆ ಬಿದ್ದು ಒದ್ದಾಡುತ್ತಿದ್ದ ಬೃಹತ್ ಗಾತ್ರದ ನಾಗರಹಾವನ್ನ ವನ್ಯಜೀವಿ ತಂಡದ ಉರಗ ತಜ್ಞ ದಿಲೀಪ್ ಮತ್ತು ಗುರು ಕಿರಣ್ ಪಾರು ಮಾಡಿದ್ದಾರೆ. ತುಮಕೂರು ಹೊರವಲಯದ ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಓಂ ಶಕ್ತಿ ರೈಸ್ ಮಿಲ್ಲಿನ ಸಂಪಿನಲ್ಲಿ ನಾಗರಹಾವು ಆಕಸ್ಮಿಕವಾಗಿ ಬಿದ್ದು ಹೊರಗಡೆ ಬರಲಾಗದೆ ಒದ್ದಾಡುತ್ತಿತ್ತು. ರೈಸ್ ಮಿಲ್ಲಿನ ಆಪರೇಟರ್ ಆದ ರಾಜೇಶ್ ಸುಮಾರು 6 ಅಡಿ ಉದ್ದದ ನಾಗರಹಾವನ್ನ ಕಂಡು ಭಯಭೀತರಾಗಿ ಮಾಲೀಕ ನವೀನ್ ಅವರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ತಕ್ಷಣ ವಿಷಯ ತಿಳಿದ ರೈಸ್ ಮಿಲ್ಲಿನ ಮಾಲೀಕರಾದ ನವೀನ್ ಇವರು ಫೌಂಡೇಶನ್ ವನ್ಯಜೀವಿ ಹಾಗೂ ಉರಗ ರಕ್ಷಣಾ ಸಂಸ್ಥೆಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ವನ್ಯಜೀವಿ ತಂಡದ ಉರಗ ತಜ್ಞರಾದ ದಿಲೀಪ್ ಮತ್ತು ಗುರು ಕಿರಣ್ ಸುಮಾರು ಅರ್ಧ ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದಾರೆ. ನಂತರ ಬೃಹತ್ ಗಾತ್ರದ ನಾಗರಹಾವನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿ ದೇವರಾಯನದುರ್ಗ ಅರಣ್ಯ ಪ್ರದೇಶಕ್ಕೆ ರವಾನಿಸಿದ್ದಾರೆ. ಸಾವುಕಾರ ಮಾಡೋಕೋಬೇಡ ನಿಮಗೆ ಕಚ್ಚಿತಪ್ಪ ಅದೇನಪ್ಪ ನಾವು ಬಿಲಿ ಬತ್ತಿ ಬೆಂಕ ಕಚ್ಚಿ ನೀರುಳ್ಳಿ ಹೋಗ್ತಾವ ಓಡಾಡ್ಬಿಡ್ರಿ, ಯಾರು ನಿಂತಿ ಜಾಗ ನಿಂಕಳ್ರಿ. ನಿನ್ನೆ ನೋಡ್ತಿರೋದು ವಿರಿದ ಕೆತ್ತಿ ಸೌಂಡ್ ಮಾಡ್ತೀರಿ ಚೆನ್ನಾಗಿ ಕೇಳಿಸುತ್ತೆ. ವೇಟ್ ಮಾಡಿರಿ ಸರ್, ಕರೆಂಟ್ ಇಲ್ಲ, ಜನರೇಟ್ ಆನ್ ಮಾಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನೋಡೋಣ ಗಂಟು ನೈಟು 9 ಗಂಟೆ 6ರಿಂದ 50 ಸಂಜೆ 6ರಿಂದ 9 6ರಿಂದ 9